ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬೇಕಾದ್ರೆ ಶ್ರದ್ಧೆ, ಆಸಕ್ತಿ, ಮನಸ್ಸು ಎಲ್ಲಾನು ಬೇಕಾಗುತ್ತೆ. ಹಾಗೆ ಅಡುಗೆ ಕ್ಷೇತ್ರ ಕೂಡ, ಇಲ್ಲಿ ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಾ ಕಲಿತಾ ಹೋದ್ರೆ ಪರ್ಫೆಕ್ಟ್ ಶೆಫ್ಗಳಾಗ್ಬೋದು. ಹಾಗೆ ಇವತ್ತು ನಮ್ ಜೊತೆ ಇರುವಂತಹ ಅತಿಥಿ ಕೂಡ ಕಿಚನ್ ಅಥವಾ ಅಡುಗೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾ ಇರೋಂಥವ್ರು. ಅದೆಷ್ಟೋ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ತನ್ನ ವೃತ್ತಿ ಪ್ರವೃತ್ತಿ ಎರಡನ್ನೂ ಕೂಡ ಇಷ್ಟಪಟ್ಟು ಮಾಡ್ತಾ ಹೋಗ್ತಾರೆ. ಇವರು ಬೇರೆ ಯಾರು ಅಲ್ಲ, ನಮ್ ಜೊತೆ ಇವತ್ತಿರೋ ಅಂಥವ್ರು ವಸಂತಿ ಲೋಕೇಶ್ ಆಚಾರ್ಯ, ಪುತ್ತೂರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಅಮ್ಮ. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ? ನಾನು ಪರವಾಗಿಲ್ಲ, ನಾನು ಆರಾಮಿದ್ದೇನೆ. ಎಸ್ ಅಮ್ಮ, ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀರಾ? ನಾನು ಬಸಳೆ ಸೊಪ್ಪಿನ ಅಂಬಡೆ ಮಾಡಿ ಕೊಡ್ತೇನೆ. ವಾವ್, ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಓಕೆ, ಹಾಗಾದ್ರೆ ಕಿಚನಿಗೆ ಹೋಗೋಣ. ಅಮ್ಮ, ಹಾಗಾದ್ರೆ ಫಸ್ಟ್ ರೆಸಿಪಿ ಬಸಳೆ ಸೊಪ್ಪಿನ ಅಂಬಡೆ ಸ್ಟಾರ್ಟ್ ಮಾಡೋಣ. ಓಕೆ, ಏನ್ ಮಾಡ್ಬೇಕು ಫಸ್ಟ್? ಈಗ ನಮ್ಗೆ ಒಂದು ಬೌಲಿಗೆ ಸ್ವಲ್ಪ ನೀರು ಹಾಕುವ. ಓಕೆ, ಫಸ್ಟ್ ನೀರೇ ಹಾಕೊಳ್ಳೋದಾ? ನೀರು ಹಾಕುವ. ಮತ್ತೆ ನೀರು ನೋಡಿಕೊಂಡು ಬೇಕಾದ ಹಾಗೆ ಹಾಕೋಣ. ಅದಕ್ಕೆ ಒಂದು 1/4 ಕಪ್ಪು ಕಡಲೆ ಹುಡಿ ಹಾಕುವ. ಇನ್ನು 1/4 ಕಪ್ಪು ಅಕ್ಕಿ ಪುಡಿ, ಇನ್ನು ಸ್ವಲ್ಪ ನೀರುಳ್ಳಿ. ಓಕೆ, ನೀರುಳ್ಳಿ ಅರ್ಧ ನೀರು, ಸ್ವಲ್ಪ ಹೋಮ ಹಾಕಬೇಕು. ಓಕೆ, ಹೋಮ ಒಂದು ಸ್ವಲ್ಪ ಹಾಕಿದರೆ ಸಾಕು, 1/4 ಸ್ಪೂನ್. ಸ್ವಲ್ಪ 1/4 ಸ್ಪೂನು ಜೀರಿಗೆ, ಕಾಯಿ ಮೆಣಸು, 1-2 ಕಾಯಿ ಮೆಣಸು ಅಷ್ಟು. ಇನ್ನು ಸ್ವಲ್ಪ ಹಿಂಗ ಹಾಕಬೇಕು. ಹಿಂಗ ಒಂದಿಷ್ಟು ಹಾಕಿದರೆ ಸಾಕು. ಇನ್ನು ಸ್ವಲ್ಪ ಉಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಗಿಡ ಸಾಕು. ಇನ್ನು ಸಣ್ಣದಾಗಿ ಹೆಚ್ಚಿಟ್ಟದ್ದು ಬಸಳೆ ಸೊಪ್ಪು. ಅಂದರೆ ಬಸಳೆ ಸೊಪ್ಪು ಪಲ್ಯ ಮಾಡ್ತೇವೆ, ಸಾಂಬಾರು ಮಾಡ್ತೇವೆ, ಇದೆಲ್ಲ ಮಾಡ್ತೇವೆ. ಬಸಳೆ ಸೊಪ್ಪನ್ನ ಬಳಸ್ಕೊಂಡು ದೋಸೆ ಕೂಡ ಮಾಡ್ತೇವೆ. ಬಸಳೆ ಸೊಪ್ಪು ದೋಸೆ ಮಾಡ್ತೇವೆ. ಹಾಗೆ ಇದು ಬಸಳೆ ಸೊಪ್ಪಿನ ಅಂಬಡೆ. ಅಷ್ಟೊತ್ತು ನಾನು ಇದು ಮಿಕ್ಸ್ ಮಾಡುವಷ್ಟೊತ್ತು ನಾವು ಎಣ್ಣೆ ಕಾಯಿ ಇಡುವ. ನಾವು ಬಳಸ್ತಾ ಇರುವಂತದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅದು ಎಣ್ಣೆ ಕಾಯುವಾಗ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ.
ನೀರು ಬೇಕಾ? ನೀರು ಸ್ವಲ್ಪ ನೋಡಿಕೊಂಡು ಹಾಕುವ, ಸ್ವಲ್ಪ ಹಾಕಿ. ಹಾಗೆ ಡೈರೆಕ್ಟ್ ಹೀಗೆ ಹದ ಮಾಡಿಕೊಂಡು ಎಣ್ಣೆಲಿ ಬಿಡೋದಾ? ಹದ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡುದು. ಸ್ವಲ್ಪ ಹೊತ್ತು ಇಡಬೇಕು ಹಾಗೇನಾದ್ರೂ? ಹಾಗೇನಿಲ್ಲ. ಅಂದರೆ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಆದರೆ ಸ್ವಲ್ಪ ಸೇರಿಸ್ಕೊಳ್ಬೋದು. ಅಂದರೆ ಸೊಪ್ಪು ನಾವು ಅದಕ್ಕೆ ಸೊಪ್ಪು ಜಾಸ್ತಿ ಇದ್ದೇವೆ ಅಂತ ಹೇಳಿದರೆ ಸೊಪ್ಪು ಜಾಸ್ತಿ ಹಾಕಿದರೆ ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಹಾಕಿ. ಬಸಳೆ ಸೊಪ್ಪು ಅಂತಲ್ಲ, ಈ ಜಾಗದಲ್ಲಿ ಬೇರೆ ಸೊಪ್ಪು ಬೆಳೆಸ್ಕೋಬೋದಾ? ಹಾಂ, ಬೇರೆ ಸೊಪ್ಪು ಬಳಸ್ಕೊಳ್ಳಿಕ್ಕೆ ಆಗ್ತದೆ. ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳುವ. ಸ್ಪೂನ್ ಬೇಕಾ? ಸ್ಪೂನ್ ಬೇಡ, ನಾನು ಸುರಿತೇನೆ. ನಿಮಗೆಲ್ಲ ಮೆಜರ್ಮೆಂಟ್ ಗೊತ್ತಾಗುತ್ತೆ ಅಲ್ವಾ? ಹಾಂ, ಹೀಗೆ ಡೈಲಿ ಅಡಿಗೆ ಮಾಡಿ 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 ಎಷ್ಟು ಹಾಕಬೇಕು, ನೀರು ಹಾಕುವ. ನೀರು ಹಾಕೋಕ್ಕೂ ಭಯ, ಸ್ವಲ್ಪ ಜಾಸ್ತಿ ಆದ್ರೂ ಆಚೆ ಈಚೆ ಹೌದು, ಆಗುತ್ತೆ. ಸ್ವಲ್ಪ ಜಾಸ್ತಿ ಆದ್ರೆ ಆಚೆ ಈಚೆ ಆಗ್ತದೆ. ಅದು ತುಂಬಾ ತೆಳುವಾದ್ರೆ ಅದು ಅಲ್ಲಿ ಹಿಡ್ಕೊಳ್ಳೋದಿಲ್ಲ. ಈ ಸೊಪ್ಪುಗಳಲ್ಲಿ ತುಂಬಾ ಪೋಷಕಾಂಶಗಳಿರುತ್ತೆ. ಹೌದು, ನಾವು ಈ ತರ ಮಾಡಿ ತಿಂತಾ ಇದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಹೌದು. ಬಸಳೆ ಸೊಪ್ಪು ಯಾರಿಗೂ ಏನು ಆಗುದಿಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ಬಸಳೆ ಸೊಪ್ಪು ಅಂದ್ರೆ ಭಾರಿ ಇಷ್ಟ. ಹೌದು. ಸ್ವಲ್ಪ ಬೆಂಕಿ ಜಾಸ್ತಿ ಮಾಡೋದಾ? ನೋಡಿ, ಈಗ ಎಣ್ಣೆ ಕಾದಿದೆ. ಸಂಜೆ ಸ್ನ್ಯಾಕ್ಗೆಲ್ಲ ಚೆನ್ನಾಗಿರುತ್ತೆ. ಸಂಜೆ ತಿಂಡಿಗೆಲ್ಲ, ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಸಂಜೆ ತಿಂಡಿಗೆ ಎಲ್ಲ ಇದು ಸೊಪ್ಪು ಇದ್ದದ್ರಿಂದ ಸ್ವಲ್ಪ ನಿಧಾನ ಕಾಯಿದೆ. ಹೌದು, ನಾವು ಹಸಿ ಸೊಪ್ಪು ಹಾಕೊಂಡಿದ್ದೇವಲ್ಲ ಹಾಗಾಗಿ ಕಲರ್ ಬರುತ್ತಾ? ಸ್ವಲ್ಪ ಕಲರ್ ಬರ್ತದೆ. ಮೊಮ್ಮಕ್ಕಳಿದ್ದು ಚಾನ್ಸ್ ಅನ್ಸುತ್ತೆ ಅಲ್ವಾ, ನೀವು ಈ ತರ ವೆರೈಟಿ ರೆಡಿ ಮಾಡಿ ಕೊಡ್ತಾ ಇರ್ತೀರಾ? ಮಕ್ಕಳಿಗೆಲ್ಲ ಇಷ್ಟ ತಿಂಡಿ ಮಾಡೋದು ಕೊಡಬೇಕು ಅಂತ ಹೇಳಿ. ಅದೇ ಅಜ್ಜಿ ಮಾಡ್ಕೊಡ್ತಾರಂತ ಅವರು ಕಾಯ್ತಾ ಇರ್ತಾರೆ. ನೀವು ಹೀಗೆ ಒಂದಲ್ಲ ಒಂದು ಟ್ರೈ ಮಾಡ್ತಾನೆ ಇರ್ತೀರಾ? ಏನಾದ್ರೂ ಮಾಡ್ತಾ ಇರ್ತೇನೆ, ಸುಮ್ನೆ ಅಂತ ಕೂತ್ಕೊಳ್ಳಲ್ಲ. ಏನಾದ್ರೂ ತಿಂಡಿ ಮಾಡಿದ್ರೆ ಮಕ್ಕಳಿಗೂ ಇಷ್ಟ ಆಗ್ತದೆ. ಮಕ್ಕಳಿಗೆ ಒಂದು ಪೇಟೆಗೆ ಹೋದ್ರೆ ಅದು ಇದು ತೆಗೆದು ಕೊಡಿ, ಅವರಿಗೆ ಬೇರೆ ಎಲ್ಲ ಐಟಮ್ ಎಲ್ಲ ಬೇಕು ನೋಡಿದ್ರೆ, ಆದ್ರೆ ಇದೆಲ್ಲ ಮಾಡಿದ್ರೆ ಮಕ್ಕಳು ತಿಂತಾರೆ. ಡಿಮ್ಯಾಂಡ್ ಹೇಗಿರುತ್ತೆ? ಅಂಗಡಿ ತಿಂಡಿಗೆ ಇರುತ್ತೆ ಅಥವಾ ಅಜ್ಜಿ ಮಾಡಿಕೊಳ್ಳೋ ತಿಂಡಿಗೆ ಇರುತ್ತೆ? ಅದು ಮನೆಯಲ್ಲಿ ಮಾಡಿದ್ದೆ ಅವರಿಗೆ ಇಷ್ಟಪಡ್ತಾರೆ. ಅಂಗಡಿದೆಲ್ಲ ಅದೇ ಚಾಕ್ಲೇಟ್ ಅಂಥದ್ದೆಲ್ಲ ಅವರಿಗೆ ಇಷ್ಟ. ಚಾಕ್ಲೇಟ್ ಎಲ್ಲ ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ. ಇದು ಸೊಪ್ಪು ಹಸಿ ಇದ್ದದ್ರಿಂದ ಸ್ವಲ್ಪ ನಿಧಾನ ಕಾಯಿದು, ಆದ್ರೆ ಅಡಿಮೆಯಲ್ಲಿ ಮಾಡ್ತಾ ಇದ್ರೆ ಬೇಗ ಬೇಗ. ಹೀಗೆ ಬೋಂಡಗಳೆಲ್ಲ ಬೇರೆ ಬೇರೆ ಟೈಪ್ಗಳಲ್ಲಿ ಮಾಡಲಿಕ್ಕೆ ಇರ್ತದೆ. ಜೀಗುಜೆ ಬೋಂಡ, ಅದು ಊಟಕ್ಕೂ ಆಗ್ತದೆ. ಜೀಗುಜೆ ಬೋಂಡ ಹೌದು, ಮತ್ತೆ ತಿಂಡಿಗೂ ಆಗ್ತದೆ, ಸಂಜೆದು ತಿಂಡಿಗೆ. ಮತ್ತೆ ಕ್ಯಾಪ್ಸಿ ಬೋಂಡ, ಅದು ಊಟಕ್ಕೂ ಆಗ್ತದೆ. ಊಟಕ್ಕೆ ಸ್ವಲ್ಪ ಖಾರ ಜಾಸ್ತಿ, ತಿಂಡಿಗೆ ಸ್ವಲ್ಪ ಖಾರ ಕಡಿಮೆ. ನೋಡಕ್ ಹೋದ್ರೆ ಈ ಸಸ್ಯಾಹಾರಿಗಳಲ್ಲಿ ಸಾಕಷ್ಟು ವೆರೈಟಿ ಇರುತ್ತೆ. ತುಂಬಾ ಇರ್ತದೆ. ಈಗ ಕಾಯ್ತಾ ಬಂತು, ಇದನ್ನು ತೆಗೆಯುವ. ಕಾದಿದೆ ಅಲ್ವಾ? ಕಾದಿದೆ. ಈ ಕಲರ್ ಬಂದ್ರೆ ಕಾಯ್ತು ಅಂತ. ಇದು ಆಫ್ ಮಾಡುವ ಗ್ಯಾಸ್. ಬಸಳೆ ಸೊಪ್ಪಿನ ಅಂಬಡೆ ರೆಡಿ. ಟೇಸ್ಟ್ ನೋಡಿ. ಓಕೆ, ಥ್ಯಾಂಕ್ ಯು ಅಮ್ಮ. ಬಸಳೆ ಸೊಪ್ಪಿನ ಅಂಬಡೆ ಮನೆಯಲ್ಲೇ ಸಿಗುತ್ತೆ. ಬಸಳೆ ಸೊಪ್ಪು ಇಲ್ಲಾಂದ್ರೆ ನಾವು ಇವಾಗ ತಗೊಂಡ್ ಬರ್ಬೋದು ಕೂಡ. ಹಾಗೆ ಈ ಬಸಳೆ ಸೊಪ್ಪನ್ನ ಈ ತರ ಅಂಬಡೆ ಮಾಡ್ಕೊಂಡು ತಿಂತಾ ಇದ್ರೆ ರುಚಿಯಾಗಿರುತ್ತೆ. ಸಂಜೆ ಸ್ನಾಕ್ಗೂ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನು ಹೇಗ್ ಮಾಡೋದು ಅಂತ ಅಮ್ಮ ಹೇಳ್ಕೊಟ್ಟಿದ್ದಾರೆ. ನೀವು ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಬಸಳೆ ಸೊಪ್ಪಿನ ಆಂಬೊಡೆ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ನೀರಿಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹೆಚ್ಚಿದ ಈರುಳ್ಳಿ, ಓಂಕಾಳು, ಜೀರಿಗೆ
ಹಸಿಮೆಣಸು, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಬಸಳೆ ಸೊಪ್ಪು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಉಂಡೆಗಳಾಗಿ ಮಾಡಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಬಸಳೆ ಸೊಪ್ಪಿನ ಆಂಬೊಡೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಬಸಳೆ ಸೊಪ್ಪಿನ ಅಂಬಡೆ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ರೆಸಿಪಿ ಏನು ಅನ್ನೋದನ್ನ ಕೂಡ ಹೇಳ್ತೇವೆ. ಅದಕ್ಕೂ ಮೊದಲು ತಗೊಳ್ಳೋಣ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಕ್ಯಾಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ನೋಡಿದ್ವಿ ಬಸಳೆ ಸೊಪ್ಪಿನ ಆಂಬೊಡೆ ಮಾಡೋದು ಹೇಗೆ ಅನ್ನೋದನ್ನ. ನೆಕ್ಸ್ಟ್ ರೆಸಿಪಿ ಏನ್ ಮಾಡ್ತಾರೆ ಅನ್ನೋದನ್ನ ಬನ್ನಿ ಅಮ್ಮ ಇವ್ರ ಹತ್ರನೇ ಕೇಳ್ಕೊಂಡ್ ಬರೋಣ. ಎಸ್ ಅಮ್ಮ, ನೆಕ್ಸ್ಟ್ ಯಾವ ರೆಸಿಪಿ? ನಾನು ಅವಲಕ್ಕಿ ಲಡ್ಡು ಅವಲಕ್ಕಿಯಿಂದ ಲಡ್ಡು ಮಾಡ್ತೇನೆ ನಾನು. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಏನ್ ಮಾಡ್ಬೇಕು? ಗ್ಯಾಸ್ ಉರಿಸುವ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ 2 ಸ್ಪೂನ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಕಲ ಸಾಕು. ಇನ್ನು ಸ್ವಲ್ಪ ಬೆಲ್ಲ ಹಾಕಿ, ಬೆಲ್ಲ ಸ್ವಲ್ಪ ಬಿಸಿಯಾಗಿ ಪಾಕ ಬರುವಾಗೆ ಆಗಬೇಕು. ಅವಲಕ್ಕಿ ಸಿಹಿ ಲಡ್ಡು ಅಂತ ಇದಕ್ಕೆ. ಓಕೆ, ಅವಲಕ್ಕಿ ಸಿಹಿ ಲಡ್ಡು. ಹೌದು. ಇಲ್ಲೂ ಕೊಕೊನಟ್ ಬಳಸ್ತಾ ಇದ್ದೀರಾ ಇದಕ್ಕೂ ಕೂಡ? ಇದಕ್ಕೆ ಕೂಡ ಕೊಕೊನಟ್ ಬೇಕು. ಸ್ವಲ್ಪ ಆಚೆ ಈಚೆ ಸ್ವಲ್ಪ ಬೆಲ್ಲ ನೀರಾಗಬೇಕು. ಅದು ಕೆಲವು ಬೆಲ್ಲ ಬೇಗ ಇದಾಗ್ತದೆ, ಸ್ಮೂತ್ ಇರ್ತದೆ. ಕೆಲವು ಬೆಲ್ಲ ಗಟ್ಟಿ ಗಟ್ಟಿ ಇರ್ತದೆ. ಸ್ವಲ್ಪ ಬೆಲ್ಲ ನೀರ ಆದರೆ ನಮಗೆ ಪಾಕಕ್ಕೆ ಒಳ್ಳೆಯದಾಗ್ತದೆ. ಅದು ಸ್ವಲ್ಪ ಎಣ್ಣೆ ಹಾಕೋದು ಯಾಕೆಂದರೆ ಅದು ಅಡಿ ಹಿಡಿದಿಲ್ಲ. ಬೆಲ್ಲ ನೀರು ಹಾಕ್ತಾ ಬಂತು. ಇದಕ್ಕೆ ಕಾಯಿ ತುರಿ ಹಾಕುವ. ಓಕೆ, 1 ಕಪ್ ತಗೊಂಡಿದ್ದೀರಾ? 1 ಕಪ್ ಕಾಯಿ ತುರಿ ತಗೊಂಡು ಸ್ವಲ್ಪ ಗ್ಯಾಸ್ ನಿಧಾನ ಇಡೋದಾ? ಇದಕ್ಕೆ ಸ್ವಲ್ಪ ಅವಲಕ್ಕಿ ಹಾಕುವ. ಎಲ್ಲ ಹಬ್ಬ ಹರಿದಿನಗಳಿಗೆ ಎಲ್ಲ ಬಳಸ್ಕೋಬಹುದಲ್ಲ ಈ ಲಡ್ಡು? ಹಬ್ಬಗಳಿಗೆ ಎಲ್ಲ. ಇದಕ್ಕೆ ಸ್ವಲ್ಪ ಗೇರು ಬೀಜ ಸಣ್ಣ ಸಣ್ಣ ಹೆಚ್ಚಿಟ್ಟದ್ದು. ಆಮೇಲೆ ಏಲಕ್ಕಿ ಪುಡಿ. ನೀವು ಸ್ಪೆಷಲ್ ಆಗಿ ಇದನ್ನ ಯಾವ ಟೈಮಲ್ಲಿ ಮಾಡ್ತೀರಿ ಮನೆಯಲ್ಲಿ ಎಲ್ಲ? ಮನೆಯಲ್ಲಿ ಇದು ಮಕ್ಕಳಿಗೆ ಸ್ವೀಟ್ ಎಲ್ಲ ಇಷ್ಟ ಆದಾಗ ಏನಾದರೂ ಸ್ವೀಟ್ ಮಾಡಿಕೊಡಿ ಅಂತ ಹೇಳಿದರೆ, ಇದು ಎಲ್ಲ ಇದಕ್ಕೆ ತುಂಬ ಹೊತ್ತು ತುಂಬ ಐಟಮ್ ಎಲ್ಲ ಬೇಕು ಅಂತಿಲ್ಲ. ಇದು ತಂದಿಟ್ಟದಿರ್ತದಲ್ಲ. ಈಗ ಗ್ಯಾಸ್ ಆಫ್ ಮಾಡೋದಾ? ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕುವ. ಓಕೆ, ಇನ್ನೊಂಚೂರು ಮಗಚಿ ಅದನ್ನು ಬೇರೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ಉಂಡೆ ಕಟ್ಟುದು. ಇದನ್ನು ಕಾಯಿಸ್ಬೇಕು ಅಂತ ಇಲ್ಲ, ಎಣ್ಣೆಯಲ್ಲಿ ಕಾಯಿಸ್ಬೇಕು ಅಂತ ಇಲ್ಲ. ಬಿಸಿ ಉಂಟು. ಇದು ಸ್ವಲ್ಪ ಬಿಸಿ ತಣಿಬೇಕು ಉಂಡೆ ಕಟ್ಟಲಿಕ್ಕೆ. ಹೀಗೆ ಇಲ್ಲದಿದ್ರೆ ಸ್ವಲ್ಪ ಅದಂದ್ರೆ ಬೆಲ್ಲ ಸ್ವಲ್ಪ ಅಂಟಿನಾಗಿರ್ತದಲ್ಲ, ಹಾಗೆ ಸ್ವಲ್ಪ ಲೇಟ್. ಈಗ ಪಾಕ ಸ್ವಲ್ಪ ತಣೀತು. ಹೌದು. ಇದನ್ನು ಉಂಡೆ ಕಟ್ಟುವ. ಇದು ಈ ಉಂಡೆ ಇದಕ್ಕೆ ಸಂತೋಷ್ ರೈಸ್
ರೈಸ್ ಉಂಟಲ್ಲ ಅದು ಅದನ್ನು ಹುರಿದು ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿದ್ರು ಅದ್ರ ಮೂಲಕ ಲಡ್ಡು ಲಡ್ಡು ತಯಾರಿಸ್ಕೊಬಹುದು. ತಯಾರಿಸ್ಕೊಳ್ಬೋದು. ಓಕೆ, ಮತ್ತೆ ಏನೆಲ್ಲ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೋಬಹುದು? ಇದನ್ನ ಹಾ. ಇದಕ್ಕೆ ಇದು ಉಂಟು ಪುರಿ ಹುದ್ಲು ಹೌದು, ಅದು ಹಾಕಿ ಮಿಕ್ಸ್ ನಾನು ಆ ಲಡ್ಡು ಆದ್ರೂ ತಿಂದಿದ್ದೇನೆ. ಹೌದಾ? ಹೊಸ್ಲು ಲಡ್ಡು. ಈ ಲಡ್ಡು ಇಲ್ಲ, ಈ ತಿಂದಿಲ್ಲ. ಲಡ್ಡು ತಿಂದಿಲ್ಲ. First time. ಹಾ ಹೊದ್ಲು ಪುಡಿ ಹಾಕಿ ಮಿಕ್ಸ್ ಮಾಡಿ ಇದು ಉಂಡೆ ಮಾಡಿ ಕಟ್ಟಕೊಳ್ಬೋದು. ಮತ್ತೆ ಹೆಸರು ಬೇಳೆ ಉಂಟಲ್ಲ ಹೌದು. ಪಾಯಸ ಮಾಡ್ತೇವೆ ಅದು ಹುರಿದು ಅದನ್ನು ಪುಡಿ ಮಾಡಿ ಅದು ಲಡ್ಡು ಕಟ್ಟುಕೊಳ್ಬೋದು. ಇದು ಬೆಲ್ಲ ಹಾಕಿದ್ರಿಂದ ನಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಹಾಕಿಕೊಳ್ಬೋದು. ಕೆಲವರಿಗೆ ಜಾಸ್ತಿ ಸಿಹಿ ಬೇಕು. ಹೌದು, ಹ್ಮ್. ನಮಗೆಲ್ಲ ಮೀಡಿಯಂ ಆಗಿ ಸಿಹಿನೇ ಇಷ್ಟ. ಹಾ. ನೀವು ಅದೇ ರೇಂಜಿಗೆ ಹಾಕೊಂಡಿದ್ದೀರಾ ಅಂತ. ನಿಮಗೂ ಆ ತರನೇ ತುಂಬಾ ಸಿಹಿ ಇಷ್ಟನಾ? ಹಾ, ನನಗೆ ತುಂಬಾ ಸಿಹಿ ಇಷ್ಟ. ತುಂಬಾ ಸಿಹಿ ಇಷ್ಟ. ನನಗೆ ಯಾವ ಐಟಮು ಸಿಹಿ ಇಷ್ಟ. ಹಾಗಾದ್ರೆ ಸ್ವಲ್ಪ ನಾನು ವಿರುದ್ಧ ಟೀ ಆಯ್ತು. ಮಾಡೋದಾದ್ರು ಕಾಫಿ ಮಾಡೋದಾದ್ರು ಮಕ್ಕಳಿಗೆ ಮನೆಯವರಿಗೆಲ್ಲ ಸಕ್ಕರೆ ಹಾಕ್ತೇವಲ್ಲ ಅದಕ್ಕಿಂತ ವಾಪಸ್ ಒಂದು ಸ್ಪೂನು ಜಾಸ್ತಿ ಹಾಕೊಳ್ಳೋದು. ಹಾಗಾದ್ರೆ ನೀವು ಸಿಹಿ ಪ್ರಿಯರು ಅಂತ ಆಯ್ತು. ನಾನು ಚೂರು ಅಪೋಸಿಟ್, ಜಾಸ್ತಿ ಸಿಹಿ ಇಷ್ಟ ಇಲ್ಲ, ಇಲ್ಲ ಮೀಡಿಯಂ ರೇಂಜ್ ಅಲ್ಲಿ ಓಕೆ ಓಕೆ ಅಂತ ಅನ್ಕೊಳ್ತೀನಿ. ಕೆಲವೊಮ್ಮೆ ಅವಲಕ್ಕಿ ತಂದಿಟ್ಟದು ತುಂಬಾ ದಿವಸ ಉಳಿದಿರ್ತದಲ್ಲ ಅದಕ್ಕೆ ತುಂಬಾ ದಿವಸ ಉಳಿದಕ್ಕೆ ಹೀಗೆ ಉಂಡೆ ಕಟ್ಟಿ ಮಕ್ಕಳಿಗೆ ಕೊಟ್ರೆ ಅದು ಖಾಲಿ ಆಗ್ತದೆ, ಮಕ್ಕಳಿಗೂ ದೊಡ್ಡವರಿಗೂ. ಇಲ್ಲದಿದ್ರೆ ಕೆಲವರು ಅವಲಕ್ಕಿಯ ಬೇಡ ಹೇಳ್ತಾರೆ. ಗೊತ್ತೇ ಆಗುದಿಲ್ಲಲ್ಲ ಅವಲಕ್ಕಿ ಹಾಕಿದ್ದೇವೆ ಅಂತ. ಹಾ ಹೌದು, ಯಾವಾಗ್ಲೂ ಅವಲಕ್ಕಿಯ ಸಜ್ಜಿಗೆ ಅವಲಕ್ಕಿ, ಹೆಸರು ಅವಲಕ್ಕಿ, ಕಡಲೆ ಅವಲಕ್ಕಿ ಅಂತ ಹೇಳ್ತಾರೆ. ಅದಕ್ಕೆ ಅವಲಕ್ಕಿ ತಂದದ್ದು ಸ್ವಲ್ಪ ಉಳಿದಿದ್ರೆ ನಾವು ಉಂಡೆ ಕಟ್ಟಿ ಅವಲಕ್ಕಿ ಲಡ್ಡು ಕೂಡ ಹೇಳ್ಬೋದು. ಅವಲಕ್ಕಿ ಲಡ್ಡು ಆಯ್ತು ಅಲ್ಲಿ. ಹೌದು. ಅವಲಕ್ಕಿ ಲಡ್ಡು ರೆಡಿ ಆಯ್ತು, ಟೇಸ್ಟ್ ನೋಡಿ. Yes. ಅವಲಕ್ಕಿ ಲಡ್ಡು ಸಿಹಿ ಯಾರಿಗೆಲ್ಲ ಇಷ್ಟನೋ ಈ ತರ ಅವಲಕ್ಕಿಯಿಂದ ಕೂಡ ಲಡ್ಡು ಮಾಡ್ಕೊಂಡು ಸವಿತಾ ಇರ್ಬೋದು. ಅವಲಕ್ಕಿ ಲಡ್ಡು ಹೇಗ್ ಮಾಡಿದ್ರು ಅನ್ನೋದನ್ನ ಮತ್ತೊಂದ್ಸಲ ನೀವು ನೋಡ್ಕೊಂಡು ಬನ್ನಿ. ಅವಲಕ್ಕಿ ಲಡ್ಡು ತಯಾರಿಸುವ ವಿಧಾನ: ಮೊದಲು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 1 ಕಪ್ ಬೆಲ್ಲವನ್ನ ಕರಗಿಸಿಕೊಳ್ಳಿ. ನಂತರ 1 ಕಪ್ನಷ್ಟು ತೆಂಗಿನ ತುರಿ, ಅವಲಕ್ಕಿ ಹಾಕಿ ಹುರಿಯಿರಿ. ಆನಂತರ ಗೋಡಂಬಿ, ಏಲಕ್ಕಿ ಪುಡಿ ಹಾಕಿ ಹುರಿಯಿರಿ. ಬೆಂಕಿ ಆರಿಸಿದ ನಂತರ ತುಪ್ಪ ಹಾಕಿ ಬೆರೆಸಿಕೊಳ್ಳಿ. ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ಅವಲಕ್ಕಿ ಲಡ್ಡು ರೆಡಿ. ಲಡ್ಡು ಜೊತೆಗೆ ಅಂಬೋಡೆ ಎರಡು ಕೂಡ ರೆಡಿ ಆಗಿದೆ. ಬಾಬ್, ನಂಗಂತೂ ಸಿಕ್ಕಾಪಟ್ಟೆ ಬಾಯಲ್ಲಿ ನೀರು ಉಡ್ತಾ ಇದೆ ಲಡ್ಡು ತಿನ್ಬೇಕು ಅಂತ. ಅವಲಕ್ಕಿ ಲಡ್ಡು ಟೇಸ್ಟ್ ಹೇಗಿದೆ ಅಂತ ಫಸ್ಟ್ ಸಿಹಿಯಿಂದ ಸ್ಟಾರ್ಟ್ ಮಾಡೋಣ. ಆಯ್ತು. ಓಕೆ, ತಗೊಳ್ಳಿ ಅಮ್ಮ. ಸಕ್ಕತ್ತಾಗಿದೆ. ಇನ್ನು ತಿಂತಾ ಇರುವಂತ ಆಗ್ತದೆ, ಯಾರಿಗೂ ಬೇಡ ಒಬ್ಬಳೆ ತಿನ್ಬಿಡೋಣ ಅಂತ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ ಈ ಲಡ್ಡು. ಒಂದ್ಸಲ ಇದು ಟೇಸ್ಟ್ ನೋಡೋಣ, ಆಮೇಲೆ ಅದನ್ನ ನಾನು ಖಾಲಿ ಮಾಡ್ತೀನಿ ಬೇಕಾದ್ರೆ ಹಾಗೆ ಇಟ್ಕೊಂಡು. ಆಯ್ತು. ಅಮ್ಮ ನೀವು ತಗೊಳ್ಳಿ. ಇದು ಕೂಡ ಸಖತ್ತಾಗಿದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಬೇರೆ ಟೇಸ್ಟ್ ಅಲ್ವಾ? ಬಸಳೆ ಸೊಪ್ಪಿನ ಅಂಬೋಡೆ ತುಂಬಾ ಸಖತ್ತಾಗಿದೆ. ಎರಡೂ ಕೂಡ ತುಂಬಾ ಇಷ್ಟ ಆಯ್ತು. ಅದು ಕಾಯಿಸ್ಲಿಕ್ಕ ಇದು ಮತ್ತೆ ನೀವು ಈ ತರ ಆಂಬೋಡೆ ಆಗಿರ್ಬೋದು, ಪಕೋಡ ಆಗಿರ್ಬೋದು, ಬಸಳೆ ಸೊಪ್ಪಲ್ಲ ಇನ್ನೊಂದು ಯಾವ್ದೋ ಒಂದು ಸೊಪ್ಪನ್ನ ಬೆಳೆಸ್ಕೊಂಡು ಏನಾದ್ರೂ ಪ್ರಿಪೇರ್ ಮಾಡ್ತಾ ಇರಿ. ಹಾಗೆ ನಮಿಗೂ ರುಚಿಯನ್ನ ಸವಿಲಿಕ್ಕೆ ಕೊಡ್ತಾ ಇರಿ ಅಂತ ಹೇಳ್ಬಿಟ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಹಾಗೆ ನೀವು ಹೇಳ್ತಾ ಇದ್ರಲ್ಲ ಲಡ್ಡು ಮಾಡುವಾಗ ಅವಲಕ್ಕಿ ಮಾತ್ರ ಅಲ್ಲ, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಈ ಒಂದು ಕುಚಲಕ್ಕಿನ ಕೂಡ ಬಳಸ್ಕೊಂಡು ನಾವು ಮಾಡಬಹುದು ಅಂತ. ಅದಕ್ಕೋಸ್ಕರ ನಿಮಗೆ ಇವತ್ತು ಈ ಗಿಫ್ಟ್ ಹ್ಯಾಂಪರ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಇದರಲ್ಲಿ ಅನ್ನ ಎಂತೂ ಒಳ್ಳೇದಾಗ್ತದಲ್ಲ, ಇದರಲ್ಲಿ ತಿಂಡಿಗಳು ಸುಮಾರು ವೆರೈಟಿ ಮಾಡ್ಲಿಕ್ಕೆ ಆಗ್ತದೆ. ಇದು ಸಂತೋಷ್ ರೈಸ್ ಅಂದ್ರೆ ಪುತ್ತೂರದ ಮುತ್ತು ಅಂತ. ಸೂಪರ್. ನೀವು ಕೂಡ ಪುತ್ತೂರಿನ ಮುತ್ತು ಹಾಗಾದ್ರೆ ಇವತ್ತು? ಹೌದು, ಪುತ್ತೂರದ ಮುತ್ತಿನ ಅಂತ ಅನ್ನ ಆಗ್ತದೆ ಇದರಲ್ಲಿ. ವಾವ್. ನೀವು ನೆಕ್ಸ್ಟ್ ಟೈಮ್ ಆಗಿದ್ರೆ ಇದರಿಂದಲೇ ಒಂದು ಲಡ್ಡು ಹೇಳ್ಕೊಡಿ ನಮಗೆ. ಹೇಳಿಕೊಡುವ.
ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಧನ್ಯವಾದಗಳು. ವಾವ್, ಈ ಲಡ್ಡು ಅಂತೂ ಅದ್ಭುತವಾಗಿದೆ. ಮತ್ತೆ ಮತ್ತೆ ಹಾಗೆ ತಿನ್ಕೊಂಡ್ ಬಿಡೋಣ ಅಂತ ಅನ್ನಿಸೋ ಅಷ್ಟರ ಮಟ್ಟಿಗೆ. ಹಾಗೆ ಈ ಕಡೆ ಅಂಬೊಡೆ, ಇದು ಕೂಡ ಇನ್ಸ್ಟಂಟ್ ಆಗಿ ಪ್ರಿಪೇರ್ ಮಾಡ್ಕೋಬಹುದು, ಟೈಮ್ ಜಾಸ್ತಿ ಬೇಕಾಗಿಲ್ಲ. ನಮಗೆ ಸ್ನ್ಯಾಕ್ಸ್ ಬೇಕು ಅಂತ ಆದಾಗ ಅಥವಾ ಸ್ವೀಟ್ ಬೇಕು ಅಂತ ಆದಾಗ ಈ ತರ ಡಿಶಸ್ ನ ಪ್ರಿಪೇರ್ ಮಾಡ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆರಡು ರೆಸಿಪಿಗಳ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.